ಈ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 28. ನೀವೇನಾರ ಮುಂಚಿನ 27 ಭಾಗಗಳನ್ನು ನೋಡಿದಂದ್ರೆ ಫಸ್ಟ್ ಆ 27 ವಿಡಿಯೋ ನೋಡ್ಬಿಟ್ಟು ಒಂದು ಭಾಗ 28 ನೋಡಿ. ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ ಈ ತರ ಮಾಡ್ಬೇಡ, ವಿಡಿಯೋನ ಶುರು ಮಾಡೋಣ. ಅಯ್ಯೋ ಬೇಗ ಬಾರ ಕೊಲ್ಪ ಪ್ಲೀಸ್ ಕಣೋ ಅಣ್ಣ. ಅಯ್ಯೋ ದೇವ್ರೇ, ಅಯ್ಯೋ ಭಗವಂತ, ಎಂತ ಕೆಲಸ ಆತಪ್ಪ. ನಮ್ಮ ಅಣ್ಣಗೆ ನಮ್ಮ ಅಮ್ಮರನ್ನ ಫೋನ್ ಮಾಡಿ ಕರೆಸ್ಬಿಟ್ಟವ್ರೆ. ಬತ್ತವನೆ, ಮುಗೀತ್ ನಮ್ ಕತೆ. ಇನ್ನೊಂದು 5 ನಿಮಿಷ ಲೇಟ ಬಂದಿದ್ರು ನಾನು ಮುಡುಗುಂಡಿತಿಲ್ಲ ಹೋಗ್ಬಿಡ್ತಿದ್ದೆ, ಕಣ್ಣಿಗೆ ಕಾಣ್ದಂಗೆ. ಇವ ಸವಾಸನೆ ಬೇಡ ಅಂತವ. ನಮ್ಮ ಅಣ್ಣ ಬತ್ತವನೆ, ಮುಗೀತ್ ನಮ್ ಕತೆ. ಇಟ್ಕೊಂಡು ನನ್ನ ನಾಯಿ ಹೊಡೆದ ಹೊಡಿತಾನೆ. ದೇವ್ರನ್ನ ನಮ್ಮಿಬ್ರನ್ನ ಒಂದಾಗ್ಬಿಡಲ್ಲ. ಮೊದ್ಲೇ ಅವ್ನು ಸರಿ ಇಲ್ಲ. ಏನೇ ಮಳ್ಳಿ ಅಂತಾಳೆ, ಎಲ್ಲಿಗೆ ಹೋಗ್ತಾ ಇದೀಯಾ? ಬ್ಯಾಗ್ ತಗೊಂಡು ಇಲ್ಲಿಂದ ಎಸ್ಕೇಪ್ ಹಾಕಕ್ ನೋಡ್ತಾ ಇದೀಯಾ? ನಾನ್ ಬರೋದೇನಾರ ಲೇಟ್ ಆಗಿದ್ರೆ ಕಿದ್ದಾಡ್ತಿದ್ದಲ್ವ ಇಷ್ಟೊತ್ತಿಗೆ? ಯಾಕಾರ ಬಂದಪ್ಪ ಇವನು ಅಂತ ಬೈಕಂತ ಇದೆಯಲ್ಲ ಮನ್ಸಲ್ಯ? ನಿನ್ನ ಏನ್ ನಂಗೆ ಬರ್ತಾರ ಸಿಟ್ಟಲ್ಲಂಗೆ ನಿನ್ನ ಅಡ್ಡಡ್ಡ ಹೌದ ಸಿಗದಾಕ್ಬಿಡ್ತೀನಿ. ನಿನ್ ಯೋಗ್ಯದಾಗಷ್ಟು ಬೆಂಕಿ ಇಕ್ಕ. ಇನ್ನು ಕರೆಕ್ಟಾಗಿ 18 ವರ್ಷನೇ ಆಗಿಲ್ಲ. ಅಲ್ಲಿ ನಿಂಗೆ ಬೇಕು ಲವ್ ಗಿವ್ ಬೇಕೇನೆ? ಏನೋ ಒಳ್ಳೆ ಹುಡುಗಿ ಅಂತ ನಾನು ಆಸೆ ಇಕ್ಕೊಂಡಿದ್ರೆ ಕೈ ಮೇಲೆ ಹಚ್ಚೆ ಹಾಕ್ಸ್ಕೊಂಡು ಹೋಗೋಣ ಅಂತ ಹೊರಟಿದ್ದೆ. ಒಳ್ಳೆ ತಂಗಿ ಹುಳು ಅಂತವ. ಅಷ್ಟೆಲ್ಲ ನಾವು ಪ್ರೀತಿ ಇಕ್ಕೊಂಡು ಅಷ್ಟೆಲ್ಲ ಚೆನ್ನಾಗಿ ಸಾಕಿದೀವಿ. ನಮ್ಗೆ ಈಗ ಮೋಸ ಮಾಡ್ಬಿಟ್ಟು ಅದ್ ಯಾವ ಜೊತೆ ಹುಡುಗಕ್ ನೋಡ್ತಾ ಇದೀಯಾ? ನಿನ್ನ ನನಗೆ ಬರ್ತಾರ ಸಿಟ್ಟಲ್ಲ ಹಂಗೆ ತುಳು ಸಾಯಿಸ್ಬಿಡ್ತೀನಿ ಹಂಗೆ. ನಾವೇನೋ ಒಳ್ಳೆ ಹುಡುಗಿ ಓದಿ ಚೆನ್ನಾಗಿ ಕೆಲಸ ತಗೊಂತಾಳೆ ಅಂತ ನಾವ್ ಅನ್ಕೊಂಡ್ರೆ ಕೆಟ್ಟ ಕೆರೆ ಇಡ್ತಿದ್ಯಾ? ಅದ್ಮರಿದ್ಯಾ? ಬಾಯಿಗೆ ಬಂದಾಗ ಮಾತಾಡೋದು ಕಲ್ತಿದ್ಯಾ? ಅಮ್ಮಾರ್ಗೆಲ್ಲ ಅವಾಜ್ ಆಗ್ತಿದ್ಯಾ ಅಂತೆ. ಯಾಕೆ ಕೊಬ್ಬ ಇಳಿಸ್ಬೇಕಾ ಕೊಬ್ಬ? ಅಣ್ಣ ಪ್ಲೀಸ್ ಕಣೋ, ನೀನಾದ್ರೂ ಅರ್ಥ ಮಾಡ್ಕೊಳ್ಳು. ನಾವಿಬ್ರು ತುಂಬಾನೇ ಇಷ್ಟಪಡ್ತಿದೀವಿ ಕಣೋ, ತುಂಬಾನೇ ಪ್ರೀತಿಸ್ತಾ ಇದೀವಿ ಕಣೋ. ನನಗೆ ದಯವಿಟ್ಟು ಅವನ ಹತ್ರ ಮದುವೆ ಮಾಡ್ಕೊಡ್ರಿ, ಇಲ್ಲ ಅವನ ಜೊತೆ ಹೋಗ್ಬಿಡ್ರಿ. ದಯವಿಟ್ಟು ನನಗೆ ಹಿಂಗ್ ರೋಸ್ಬೇಡ್ರಿ. ನಾವಿಬ್ರು ಒಬ್ರಿಗೊಬ್ರು ಪ್ರೀತಿಸ್ತಾ ಇದೀವಿ. ಅವ್ನು ನಾನು ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ, ನಂಗೆ ನಂಬಿಕೆ ಐತೆ. ತುಂಬಾ ನಾನು ಕೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಾನು ಹೋಗ್ ಬಿಟ್ಬಿಡು. ಏನಂದ ನಿನ್ ನಯ್ಯಿನ್ ಮತ್ತಣ್ಣಗೆ ಕೊಚ್ಚಿ ಹಾಕ್ಬಿಡ್ತೀನಿ ನಂಗೆ. ಯಾರು ಮುಂದೆ ನಿಂತ್ಕೊಂಡು ಮಾತಾಡ್ತೀನಿ ಅಂತ ಗೊತ್ತಾಯ್ತಾನೆ? ಗೊತ್ತಲ್ಲ ನನ್ ಮಗ್ರೆ. ನಾನು ಮುಂದೆ ನಿಂತ್ಕೊಂಡೆ ಕಳಿಸ್ಕೊಡು ಅಂತ ಕೇಳ್ತಾ ಇದೀಯಾ? ಎಷ್ಟೇ ಇದ್ದೀರ ನಿನ್ಗೆ? ತಾಳಿ ಕೆಟ್ಟಂತೆ ಗೊತ್ತಲ್ಲ ನನ್ ಬಗ್ಗೆ. ಇದೇನಪ್ಪ ಇದು? ನಾನ್ ಬಾತ್ರೂಮ್ ಹೋಗ್ಬೇಕಾದ್ರೆ ಮನೆಗಿದ್ದಳು, ಇವ ನೋಡ್ರೆ ಬ್ಯಾಗ್ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟವಳಪ್ಪ. ಓಹೋ ಕಳ್ಳ ಹುಡಿ. ನಾನ್ ಬಾತ್ರೂಮ್ ಹೋಗಿ ನೋಡ್ಬಿಟ್ಟು ಹೊಡೋಬಿಡೋಣ ಅಂತ ರೆಡಿ ಆಯ್ತು ಅಂತ ಕಾಣುತ್ತೆ. ಹೊಡೋಕೆ ಆಟಕ್ಕೆ ನನ್ನ ಮಗ ಆರ್ಮಗ ಬಂದು ತಡೆದವನೆ. ಅಯ್ಯೋ ಎಂತ ಕೆಲಸ ಆಗ್ಬಿಡ್ತಿತ್ತಪ್ಪ. ನನ್ನ ಮಗ ಬರ್ದಲ್ಲ ಇದ್ರಿ ಇಷ್ಟಕ್ಕೆ ಕಿತ್ತಾಕ್ ಹೋಗ್ಬಿಡೋಣ ಅಂತ ಕಾಣುತ್ತೆ. ನನ್ ಮಾನ ಮರ್ಯಾದೆಲ್ಲ 3 ಕಾಸಿಗೆ ಗರಜ್ ಹಾಕ್ಬಿಟ್ಟು ಹೊಡೋಣ ಅಂತ ಕಾಣುತ್ತೆ. ಕಳ್ಳ ಹುಡಿ ಹೆಂಗಸಂದ್ರ ಮಗ ಬಂದ್ಬಿಟ್ಟು ತಡೆದವನೆ. ಆರ್ಮಗ ಯಾವ ಬಂದಪ್ಪ? ನಾನ್ ಯಾವಾಗ್ಲಾರು ಬರ್ಲಿ? ನೀನು ಎಲ್ಲೋ ಇದ್ದಮ್ಮ ಇವಳೊಬ್ಬಳನ್ನ ಬಿಟ್ಟು. ನಾ ಬರೋದೇನಾರ 5 ನಿಮಿಷ ಲೇಟ್ ಆಗಿದ್ರು ನಾ ಮಾನ ಮರ್ಯಾದೆಲ್ಲ 3 ಕಾಸು ಕರಾಜ್ ಹಾಕ್ಬಿಟ್ಟು ಕಿತ್ತಾಕ್ ಎದ್ದಿರಲ್ಲ ಕಳ್ಳ ಹುಡಿ. ಅಯ್ಯೋ ಇಷ್ಟ ಗಂಟೆ ಇಲ್ಲೇ ಕಾಯ್ಕೊಂಡೆ ಕೂತಿದ್ದೆ ಕಣ ಆರ್ಮಗ. ಯಾಕ ಇಕ್ಕಿದಾಗ ಬೇಸ್ ಇಟ್ಕೊಂಡ್ಬಿಡ್ತು. ಒಳಕೊಂಡ್ ನೋಡ್ದೆ ಇವಳು ಮನೆಗಿದ್ದು ಕಳ್ಳ ಹುಡಿ. ಅದಕ್ಕೆ ನಾನೇ ಮಾಡಿದೆ ಬಾತ್ರೂಮ್ ಹೋಗಿ ಅರ್ಜೆಂಟ್ ಅಲ್ಲೇ ಮಾಡ್ಬಿಟ್ಟೆ. ಮೊಬೈಲ್ ಇಲ್ಲೇ ಬಿಟ್ಬಿಟ್ಟೆ, ಓಡಾಬಿಟ್ಟೆ ಬಾತ್ರೂಮ್ಗೆ. ಇವಳು ನೋಡು ಅಜ್ಜಿಕ್ ಬರೋಳಗಿ ಕಳ್ಳ ಹುಡಿ, ಮನೆ ಅಲ್ಲ ಹುಡಿ. ಎದ್ ಬಂದಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಹೋಗಕ್ ರೆಡಿ ಆಗೋಳಲ್ಲ. ಲೆಕ್ಕ ಹಾಕಿ ಅವಳು ಅಂತ ಮಳ್ಳಿ ಇಂತವ. ಅಮ್ಮ ಪ್ಲೀಸ್ ಕಣವ, ನಿನ್ ಕಾಲಿ ಬೀಳ್ತಿ ಕಣವ. ದಯವಿಟ್ಟು ಅವನ ಜೊತೆ ಮದುವೆ ಮಾಡ್ಕೊಡ್ರಿ. ನನಗೆ ಅವ್ನ್ ಬಿಟ್ರೆ ಶಕ್ತಿ ಇಲ್ಲ ಕಣವ. ಇಬ್ರು ತುಂಬಾ ಇಷ್ಟಪಡ್ತಾ ಇದೀವಿ, ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸ್ತಾ ಇದೀವಿ. ಇಲ್ಲಾರ ನಾನು ಹಾಕ್ಬಿಡು, ನಿನ್ ಕಾಲಿ ಬೀಳ್ತೀನಿ. ನಾನು ದಯವಿಟ್ಟು ಇಷ್ಟೊಂದು ಕಷ್ಟಕ್ಕೆ ಹೋಗ್ಬೇಡ. ಏನಂದೆ ಮನೆಯಲ್ಲಿ ಹೋಗ್ಬಿಡ್ಬೇಕಾ? ಓಕೆ ತೌದ್ ಕಪಾಳಕ್ಕೆ ಪರಿಸ್ಬಿಡ್ತೀನಿ ಕುಳಿಗಟ್ಲೌಡಿ. ಬಿಟ್ರೆ ಹಾಕಲ್ಲಂತೆ, ಬಿಟ್ರೆ ಹಾಕಿ ಎತ್ತು ಒತ್ತು ಸಾಕಿದ ಅಪ್ಪ ಅಮ್ಮಗಿಂದನವ ನೆನ್ನೆ ಮನೆ ಬಂದ್ರೆ ಅವನವನ ಕೊಳತ್ನ ಮಗ ಹೆಚ್ಚಾದ ನಿನ್ಗೆ. ಎಷ್ಟಾಯ್ತಾರ ನಿನ್ಗೆ? ತಗದ್ ಬಾರಿಸ್ಬಿಡ್ತೀನಿ ನಡೆ ಒಳಕ್ಕೆ. ನಮ್ಮ ಹುಡುಗ ಬಂದ. ಯಾವನಮ್ಮ ಅವನು? ಅನನ್ ಮಗನೇ, ಕೊಳತ್ನ ಮಗ ಅಂದ್ರೆ ಇವ್ಳು ಇಷ್ಟಪಡ್ತಾಳದು ಆ ಕಳ್ಳನ ಮಗನೇ. ಎತ್ತಾಕೊಂಡು ಹೋಯ್ತಾ ಇರನು ನಮ್ಮ ಮನೆ ದೇವರಾಣಿ ಎತ್ತಾಕೊಂಡು ಹೋಯ್ತು. ಇವನಾರಪ್ಪ ಒಳ್ಳೆ ಕೊತ್ಮಾಲಿದ್ದಂಗಿದ್ದಾನಲ್ಲಪ್ಪ. ಮೈ ತಗೊಂಡು ನನ್ನ ಕಡೆಗೆ ಓಡ್ಬತ್ತಾನಲ್ಲಪ್ಪ. ನಮ್ಮ ಹುಡುಗಿ ಅಣ್ಣ ಇರ್ಬೇಕು ಇವನು. ಯಾವಲ್ಲ ಅವನು? ನಿಂತ್ಕೊಳ್ಳಲ್ಲಿ. ನಿನ್ನ ಹಳೆ ಯಾವ ದಾಳಿ ತಂದು ಮಾಡ್ತೀನಿ. ಇವತ್ತು ಅಡ್ಡಡ್ಡ ಹೋದಾಗ ಸಿಗದಾಕ್ಬಿಡ್ತೀನಿ ನನ್ನ ಮಗನೇ. ನಿಂತ್ಕೊಳ್ಳಲ್ಲಿ. ನನ್ನ ಮಗನ ಏನ್ ಅಂದ್ಕೊಂಡ್ಬಿಟ್ಟಿದ್ಯಾ? ಅಡ್ಡಡ್ಡ ಹೋದಾಗ ಸಿಗದಾಕ್ಬಿಡ್ತೀನಿ, ರಕ್ತ ಕುಡ್ಬಿಡ್ತೀನಿ. ನಿಂತ್ಕೊಳ್ಳಲ್ಲಿ. ಬರ್ತಾರ ಸ್ಪೀಡ್ ನೋಡ್ರೆ ಗ್ಯಾರಂಟಿ ಅವ್ ನನ್ನ ಏನಾರ ಒಂದು ಗತಿ ಮಾಡ್ಬಿಡ್ತಾನೆ. ಬಸ್ಟಿನಿಂದ ಎಸ್ಕೇಪ್ ಆಗೋದು ಬೆಸ್ಟು. ಇನ್ನೊಂದ್ಸಲ ನೋಡೋಣ, ಇನ್ನೊಂದ್ಸಲ ಯಾವ್ದಾರು ಎತ್ತಾಕೊಂಡು ಹೋಗೋಣ. ಬಸ್ಟಿನಿಂದ ಕಳ್ಸ್ಕೊಂಡ್ಬಿಡ್ತೀನಿ. ಇನ್ನೊಂದ್ಸಲ ನಮ್ಮ ಮನೆ ಕಡೆ ತಿರುಗಿ ನೋಡು, ಹುಟ್ಲು ಅನಿಸ್ಬಿಡ್ತೀನಿ, ರಕ್ತ ಕುಡಿದು ಬಿಡ್ತೀನಿ. ಛೇ ಎಂತ ಕೆಲಸ ಆಯ್ತು ಅವತ್ತ. ನಮ್ಮ ಹುಡುಗಿ ಬೇಗ ಫೋನ್ ಮಾಡ್ಬಿಟ್ಟಿದ್ರೆ ನಾನು ಬೇಗ ಹೋಗ್ಬಿಟ್ಟು ಅವಳು ಎತ್ತಾಕೊಂಡು ಇಷ್ಟೊತ್ತಿಗೆ ಬೆಂಗಳೂರು ಕಡೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಇಬ್ರು ಜೊತೆನಲ್ಲಿ ಆರಾಮಾಗಿ ಆಯಾಗಿರ್ಬೋದಾಯ್ತು. ಇವಾಗ ಬರೀ ಅವ್ರ ಅಣ್ಣ ಕೊತ್ವಾಲ್ ಅಂತ ಬಂದ್ಬಿಟ್ಟವನೆ. ನೋಡ್ರೆ ಭಯ ಆಗುತ್ತಪ್ಪ ಹಂಗವನೆ. ಎಲ್ಲಿ ನಮ್ಮ ಹುಡುಗಿ ಹಿಡ್ಕೊಂಡು ಹೊಡಿತಾವನೋ, ಎಲ್ಲಿ ಅವಳಿಗೆ ಹಿಂಸೆ ಕೊಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ನನಗಂತೂ ತಲೆ ಕೆಟ್ಟ ಗೊಬ್ಬರ ಆಗ್ತೈತೆ. ಲೋ ಮಾದೇಶ, ಎದ್ದು ಬಾರ ತಿಂಡಿ ತಿನ್ನು. ಇದ್ಯಾಕ ಮಗ ಹಿಂಗ್ ಬೇಜಾರಾಗಿ ಮಲಗಿದ್ಯಾ? ಏನಾಯ್ತು? ಡ್ಯಾಡಿ, ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಹೌದೇನೋ?
ಕಳ್ಳ ನನಗೆ ಹೇಳಲ್ಲ ಮತ್ತೆ. ಸದ್ಯ ಬಿಡಪ್ಪ, ಇವಾಗ್ಲಾರು ಒಂದು ಹುಡುಗಿಯ ಇಷ್ಟಪಡ್ತಾ ಇದೀನಿ ಅಂತ ಹೇಳ್ದಲ್ಲ, ನಂಗೆ ಅಷ್ಟೇ ಸಾಕು. ನಾನಂತೂ 2-3 ವರ್ಷದಿಂದ ಮದುವೆ ಮಾಡ್ಬೇಕು ಅಂತವ. ನಾ ಹೆಣ್ಣು ನೋಡ್ತೀನಿ ಅಂತ ಹೇಳಿ ಸಾಕಾಗೋತು. ಇವಾಗಲೇ ಬೇಡ ಅಂತ ಹೇಳಿದೆ. ಹೆಂಗ ನೀನೇ ಒಂದು ಹುಡುಗಿನಾರು ಇಷ್ಟಪಟ್ಟಲ್ಲ, ಸದ್ಯ ಸಾಕ್ಬಿಡು. ಏನ ಹುಡುಗಿ ಹೆಸರು? ಯಾವ ಹುಡುಗಿದು? ಐಶ್ವರ್ಯ ಅಂತವ, ಇಲ್ಲೇ ದಾಸ್ಕೆರೆ. ಹೌದಾ, ಇಲ್ಲೇ ಪಕ್ತೂರಯ್ಯ. ಸರಿ ಆತ್ ಬಿಡು. ಯಾಕ ಮಕ್ಕ ಗಂಟೆ ಹಾಕೊಂಡಿದ್ಯಾ, ಸಪ್ಕಿದ್ಯಾ? ಯಾಕೆ ಹುಡುಗಿ ನಿನ್ ಲವ್ ಮಾಡ್ತಾ ಇಲ್ವಾ? ನೀನ್ ಇಷ್ಟಪಡ್ತಾ ಇಲ್ವಾ? ಹುಡುಗಿಗೆ ಲವ್ ಮಾಡ್ತಾ ವಿಚಾರ ಹೇಳಿಲ್ವಾ ಇನ್ನವಾ? ಅಯ್ಯೋ, ಅವಳು ನಾನು ತುಂಬಾನೇ ಇಷ್ಟಪಡ್ತಾ ಇದ್ದಾಳೆ ಡ್ಯಾಡಿ. ನನ್ನ ಮೇಲೆ ಪ್ರಾಣದ ಇಟ್ಕೊಂಡಿದ್ದಾಳೆ. ನೀನು ಯಾವಾಗ ಕರೆದು ಬರೋ ಕಡೆ ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಅವ್ರ ಮಲ್ಲಿ ಬಿಡ್ತಾ ಇಲ್ಲ, ಅವ್ರ ಮಲ್ಲಿ ಒಪ್ತಾ ಇಲ್ಲ ನಮ್ಮಿಬ್ರು ಪ್ರೀತಿನ. ಅಯ್ಯೋ, ಮೊನ್ನೆ ಫೋನ್ ಮಾಡಿದ್ರು ಡ್ಯಾಡಿ, ಬೇಗ ಬಂದ್ಬಿಡ, ಮನೇಲಿ ಯಾರು ಇಲ್ಲ, ಬಂದ್ಬಿಡ್ತೀನಿ, ಬೆಂಗಳೂರು ಕಡೆ ಕೊಡೋಬಿಡೋಣ, ಇಲ್ಲಿರೋದು ಬೇಡ ಅಂತ ಫೋನ್ ಮಾಡಿದ್ಲು. ನಾನು ಬೈಕ್ ತಗೊಂಡು ಹೋದೆ. ಅಷ್ಟೊತ್ತಿಗೆ ಅವ್ರ ಅಣ್ಣ ಕೊತ್ವಾಲ್ ಅಂತಾನೆ ಬಂದ್ಬಿಟ್ಟಿದ್ದ. ಅವನು ಮಚ್ಚಿಡ್ಕೊಂಬಿಟ್ಟು ಹೊಡೆಯಕ್ಕೆ ಬಂದ್ಬಿಟ್ಟ ನನ್ನ ಕಡೆಗೆ. ನಾನು ಇನ್ನೇನಾರು ಒಂದು ಗತಿ ಮಾಡ್ಬಿಡ್ತಾನೆ ಇಲ್ಲಿ ಇದ್ರೇಬಿಟ್ಟು ಬೈಕ್ ತಗೊಂಡು ಬಂದ್ಬಿಟ್ಟೆ. ಆಮೇಲೆ ಇನ್ನೊಂದ್ಸಲ ಹೋಗ್ಬೇಡ ನೋಡೋಣ, ಆಮೇಲೆ ಇನ್ನೊಂದ್ಸಲ ಅವರಾರು ಎತ್ತಕೊಂಬರೋಣ ಅಂತ ಬಂದ್ಬಿಟ್ರೆ ಡ್ಯಾಡಿ. ಹುಡುಗಿ ಒಪ್ಪಿದಳ್ ತಾನೆ, ಮತ್ತೆ ಬಿಟ್ಟಾಕು. ಹುಡುಗಿ ಒಪ್ಪಿದ್ರಾಯ್ತು, ಮದ್ವೆ ಆಯ್ತು ಅಂತಾನೆ ಲೆಕ್ಕ. ತಲೆ ಕೆಡ್ಸ್ಕೊಬೇಡ. ಅವ್ರ ಅಣ್ಣಾರ ಬರ್ಲಿ ಯಾರು ಬರ್ಲಿ, ನಾನು ಒಪ್ಪಿಸ್ಬಿಟ್ಟು ಅವ್ರ ಮನೆಯವ್ರನ್ನ ಆ ಹುಡುಗಿ ಜೊತೆ ಮದ್ವೆ ಮಾಡೋ ಜವಾಬ್ದಾರಿ ನಂದು. ನೀನ್ ಯಾಕೆ ಯತ್ನೆ ಮಾಡ್ತೀಯಾ? ನೀನ್ ತಲೆ ಕೆಡ್ಸ್ಕೊಬೇಡ, ಸುಮ್ನಿರು. ನಾನೇ ಹೋಗ್ತೀನಿ, ಹೋಗ್ಬಿಟ್ಟು ಮನೆ ಹತ್ರ ಮಾತಾಡ್ಬಿಟ್ಟು ಒಪ್ಪಿಸ್ಬಿಟ್ಟು ಮದ್ವೆ ಮಾಡ್ತೀನಿ. ಯಾಕೆ ಯತ್ನೆ ಮಾಡ್ತೀಯಾ? ಐಶು ಇದೆಲ್ಲ ಮ್ಯಾಕೆ ತಿಂಡಿ ತಿನ್ನು. ಓ ಇವಳ 2 ದಿವಸದಿಂದ ನೋಡ್ತಾ ಇದೀನಿ, ಸರಿಯಾಗಿ ತಿಂಡಿನೂ ತಿಂತಾಳ, ಊಟನೂ ಮಾಡ್ತಾಳ. ಇದೆಲ್ಲ ಮ್ಯಾಕೆ ಮಾಡ್ಬೇಡ. ನನ್ಗೇನು ಬೇಕಾಗಿಲ್ಲ. ಇದೆಲ್ಲ ಐಶು, ದೊಡ್ಡವರೆಲ್ಲ ಮಾತು ಸ್ವಲ್ಪ ಕೇಳೆ. ಇದೆಲ್ಲ ಒಳ್ಳೇದಲ್ಲ ಕಣೆ. ಇದೆಲ್ಲ ಬಿಟ್ಟಾಕ್ಬಿಟ್ಟು ಓದೋದ್ರ ಕಡೆ ಗಮನ ಕೊಡೆ. ಮನೆ ಒಡವ ಕ್ವಾಲಿಟಿಗೆ ಅಂತಲ್ಲ, ಒಡೋಗ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮನ ಮಾನೆ ಮರ್ಯಾದೆ ಏನಾಗಬೇಕೆ? ನಿಮ್ಮ ಅಣ್ಣ ಮರ್ಯಾದೆ ಏನಾಗಬೇಕು ಹೇಳು? ಊರೊಳಗೆಲ್ಲ ಅವನೊಂದು ಒಂದು ಇದೈತಿ, ಬೆಲೆ ಐತಿ, ಅವನೊಂದು ಗೌರವ ಐತಿ. ನಿನ್ ಒಡವ ಮದುವೆ ಆಗ್ಬಿಟ್ರೆ ಅವ್ನು ಯಾರೇನು ಕೊಡ್ತಾರ ಹೇಳು? ಅವ್ರ ತಂಗಿ ಅವ್ನ ಯಾವ ಎತ್ತಿನ ಒಡಗಲಂತೆ ಅಂತ ಯಾರೇನು ಕೊಡ್ತಾರ ಹೇಳು? ಎಲ್ಲ ಅರ್ಥ ಮಾಡ್ಕೋಬೇಕು ಕಣೆ. ಬರೀ ನಿಂದೆ ಯತ್ನೆ ಮಾಡೋದಲ್ಲವ. ಇನ್ನೆಲ್ಲ ಬಿಟ್ಟಾಕ್ಬಿಟ್ಟು ಸುಮ್ಮನೆ ಓದ್ರ ಕಡೆ ಗಮನ ಕೊಡು. ನಿಮ್ಮ ಅಪ್ಪ ಅಮ್ಮನ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡವ್ರೆ. ಇವೆಲ್ಲ ಬೇಡ ಕಣೆ. ಹೇಳೋ ಮಾತು ಕೇಳ. ಇದ್ದಾಳೆ ತಿಂಡಿ ತಿನ್ನು. ಇಲ್ಲ ಕಣಾಜಿ, ಅದ್ ಮಾತ್ರ ಖಂಡಿತ ಸಾಧ್ಯ ಇಲ್ಲ. ನನ್ನ ಹೆಸರು ನಿಂತ ಮೇಲೆ, ನನ್ನ ಜೀವ ಹೋದ್ಮೇಲೆ ನಾನು ಮರೆಯಕ್ ಸಾಧ್ಯ ಆಗೋದು. ನನ್ನ ಮೈ ಮನಸ್ಸನ್ನ ಅವನೇ ತುಂಬ್ಕೊಂಡವನಿ. ನನಗಂತೂ ಅವ್ನು ಬಿಟ್ರೆ ಶಕ್ತಿ ಇಲ್ಲ. ಅವ್ರದ್ ಮಾತ್ರ ಅವ್ರು ಯತ್ನೆ ಮಾಡ್ತಾರಲ್ಲ, ಮಾನ ಮರ್ಯಾದೆ ಪ್ರಶ್ನೆ ಅಂತವಾ. ಅವ್ರ ಮಗಳು ಜೀವಕ್ಕಿರೋನು ಪ್ರಾಣಕ್ಕಿರೋನು ಅವ್ರ ಮರ್ಯಾದನೆ ಮಾನ ಮರ್ಯಾದನೆ ಹೆಚ್ಚಾಯ್ತಾ? ಒಂದಲ್ಲ ಒಂದಿನ ಬೇರೆ ಯಾವ ಜೊತೆ ಮದುವೆ ಮಾಡ್ಕೊಡ್ಲೇಬೇಕಾರೆ ನನ್ನ ಇವನ್ ಜೊತೆ ಮದುವೆ ಮಾಡ್ಕೊಡಿ. ನನಗೆ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ನಾನು ತುಂಬಾನೇ ಕೇರ್ ಮಾಡ್ತಾನೆ, ತುಂಬಾನೇ ಪ್ರೀತಿ ಮಾಡ್ತಾನೆ. ಇವನ್ ಜೊತೆ ಮದುವೆ ನಾನು ಲೈಫ್ ಲಾಂಗ್ ಚೆನ್ನಾಗಿರ್ತೀನಿ ಅಂತ ನಂಗೆ ನಂಬಿಕೆ ಇದೆ. ಯಾರ ಗೊತ್ತು ಗುರಿಯಿಂದ ಜೊತೆ ಮದುವೆ ಮಾಡ್ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾರೋ ಇಲ್ಲ ಗೊತ್ತಿಲ್ಲ. ನಾನು ಇವ್ ತುಂಬಾನೇ ಇಷ್ಟ ಇದೆ, ಇವನ್ ಜೊತೆ ಮದುವೆ ಮಾಡ್ಕೊಡಿ. ನಾನು ಮೊದಲೇ ಕೇಳ್ತಾ ಇದೀನಿ ತಾನೇ, ನಾನು ಮುಂಚೆನೇ ಕೇಳಿದೀನಿ ಇವನ್ ಜೊತೆ ಮದುವೆ ಮಾಡ್ಕೊಡಿ ಅಂತ. ಇವ್ರಿಲ್ಲ ಅಂದಿಕ್ ನನಗೆ ಎಲ್ಲಿ ಇವರು ಬೇರೆ ಜೊತೆ ಮದುವೆ ಮಾಡ್ತಾರಂತ ಭಯ ಆಗ್ಬಿಟ್ಟು ನೋಡೋ ಕಡೆ ಇದಷ್ಟೇ. ನಾನೇ ಹುಡುಗಕ್ಕೆ ಹೋಗ್ತಿರಲ್ಲ. ದಯವಿಟ್ಟು ಇವನ್ ಜೊತೆ ಮದುವೆ ಮಾಡ್ಕೊಡಿ ಅಷ್ಟೇ ನನಗೆ. ಇಲ್ಲ ನನ್ನ ಪ್ರಾಣ ಹೋದ್ರೆ ಸರಿ, ನಾನು ಊಟ ಮಾಡೋಣ ತಿಂಡಿ ತಿನ್ನಲ್ಲ, ನಾನು ಹಿಂಗೆ ಪ್ರಾಣ ಕಳ್ಕೊಂತೀನಿ. ಎಲ್ಲೋ ಇದು ಎಷ್ಟು ತಕವ? ಗೌರಿ ಮಂತಕ್ಕೆ ಹೋಯ್ದೆ ಕಣ್ರಿ.